ಪುತ್ತೂರು ತಾಲೂಕಿನ 2 ಗ್ರಾಮ ಪಂಚಾಯತ್ಗಳ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದ್ದು, ಆರ್ಯಪು ಗ್ರಾಮ ಪಂಚಾಯತ್ನಲ್ಲಿ ಪುತ್ತಿಲ ಪರಿವಾರ ಗೆಲುವು ಕಂಡಿದೆ. ಆರ್ಯಪು ಗ್ರಾಮ ಪಂಚಾಯತ್ನ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಪುತ್ತಿಲ ಪರಿವಾರದ ಸುಬ್ರಹ್ಮಣ್ಯ ಬಲ್ಯಾಯ 499 ಮತಗಳನ್ನು ಪಡೆದು 146 ಮತಗಳ ಅಂತರದಲ್ಲಿ ಗೆಲುವು ಪಡೆದಿದ್ದಾರೆ. ಈ ಚುನಾವಣೆಯಲ್ಲಿ ಸುಬ್ರಹ್ಮಣ್ಯ ಬಲ್ಯಾಯ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದ್ದು, ಬಿಜೆಪಿ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಇಳಿದಿದ್ದಾರೆ. ಗ್ರಾಮ ಪಂಚಾಯತ್ ಉಪಚುನಾವಣೆ ಮತದಾನ ಮಾಡಿದಂಥ ಮತದಾರರಿಗೆ ಮೊದಲಾಗಿ ಕೋಟಿ ವಂದನೆಗಳು ನನಗೆ. ಅದೇ ರೀತಿ ಮೋದಿಜಿಯವರ ನೈಜ ಸಿದ್ಧಾಂತದ ಪ್ರಕಾರವಾಗಿ ಪುತ್ತಿಲ ಪರಿವಾರದ ಕಾರ್ಯಕರ್ತರ ಜಯ ಆಗಿದೆ. ಇದು ತುಂಬ ಸಂತೋಷ ಆಗ್ತದೆ. ಜನಸೇವೆ ಮಾಡಲು ತುಂಬ ಸಂತೋಷ ಆಗ್ತದೆ. ಗೆಲುವು ನಿರೀಕ್ಷೆ ಮಾಡಿದ್ದೇವೆ. ನಾವು 100ಕ್ಕೆ 100 ಗೆಲುವು ನಮ್ಮದೇ ಅಂತ ಹೇಳಿ ನಾವು ನಿರೀಕ್ಷೆ ಮೊದಲೇ ಮಾಡಿದ್ದೇವೆ. ಆರ್ಯಪ್ನಲ್ಲಿ ಬಿಜೆಪಿ ಅದನ್ನು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೀರಿ. ಅದು ನಿಮ್ಮ ಏನು ಹೇಳ್ತೀರಿ? ಅದರ ಬಗ್ಗೆ ಏನು ನಾನು ಮಾತಾಡೋದಿಲ್ಲ. ಜನರು ಆಶೀರ್ವಾದ ಮಾಡಿದ್ದಾರೆ. ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸವೂ ಅವರ ಸೇವೆ ಮಾಡುವಂಥ ಭಾಗ್ಯ ನನಗೆ ಒದಗಿ ಬಂದಿದೆ. Utila